ಬೀದರ್ ಇಂದ ಔರಾಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿಯ ಕೌಡಗಾವ ಗ್ರಾಮದಲ್ಲಿ ಕಳಪೆ ಕಾಮಗಾರಿ ನಡೆಯುತ್ತಿದೆ ಎಂದು ರತ್ನದೀಪ್ ಕಸ್ತೂರೆ ಆರೋಪ ಮಾಡಿದ್ದಾರೆ. ಆರ್ಎಂಐ ಕಂಪನಿಯವರು ಬೀದರ್ನಿಂದ ಔರಾಗೆ ಸಂಪರ್ಕ ಕಲ್ಪಿಸುವ NH 161A ಕಾಮಗಾರಿಯನ್ನ ಸಂಪೂರ್ಣವಾಗಿ ಕಳಪೆ ಮಟ್ಟದಲ್ಲಿ ಮಾಡುತ್ತಿದ್ದಾರೆ. ಸೇತುವೆಗಳು ಹಾಗೂ ಒಳಚರಂಡಿಗಳಿಗೆ ಮರಳು ಹಾಗೂ ಎಂಸ್ಯಾಂಡ್ ಬಳಸುವ ಬದಲು ಡಸ್ಟ್ ಉಪಯೋಗಿಸಿ ಕಾಮಗಾರಿ ಮಾಡುತ್ತಿದ್ದಾರೆ. ಈ ಮೊದಲು ರಾಷ್ಟ್ರೀಯ ಹೆದ್ದಾರಿ ಯೋಜನಾ ನಿರ್ದೇಶಕರಿಗೆ ಲಿಖಿತ ದೂರು ಕೊಟ್ಟರು. ಆರ್ಎಂಐ ಕಂಪನಿಯವರು ರಾಜಾರೋಷವಾಗಿ ಕಳಪೆ ಕಾಮಗಾರಿ ನಡೆಸುತ್ತಿದ್ದಾರೆ. ಈ ಕೂಡಲೇ ಕಾಮಗಾರಿಯನ್ನು ತಡೆಯಬೇಕು, ಇಲ್ಲದಿದ್ದರೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಸಾಮಾಜಿಕ ಕಾರ್ಯಕರ್ತ ರತ್ನದೀಪ್ ಕಸ್ತೂರೆ ಎಚ್ಚರಿಕೆ ನೀಡಿದ್ದಾರೆ. ಈ ಸಮಯದಲ್ಲಿ ರಾಹುಲ್ ಜಾಧವ್ ಕೂಡ ಜೊತೆಗಿದ್ದರು. ವರದಿ ಅರವಿಂದ ಮಲ್ಲಿಗೆ. ಬೀದರ್ನಿಂದ ಔರಾದ್ಗೆ ಸಂಪರ್ಕ ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ NH 161A ಕಾಮಗಾರಿಗೆ ನಡೀತಾ ಇದೆ. ಈ ಮೊದಲು ಕೂಡ ನಾವು NHನ ಯೋಜನಾ ನಿರ್ದೇಶಕರಿಗೆ ಹಾಗೂ ಈ ಒಂದು ಕಂಪನಿಯ ಒಂದು ಇಂಜಿನಿಯರ್ ಅವರಿಗೆ ನಾವು ಈ ಮೊದಲು ಕೂಡ ಸುಮಾರು ಸಾರಿ ಅವರಿಗೆ ಡಸ್ಟ್ ಉಪಯೋಗ ಮಾಡಬೇಡಿ ಅಂತ ಹೇಳಿದಾಗ ಸುಮ್ಮನೆ ಜನರಿಗೆ ತೋರಿಸಲಿಕ್ಕೆ ಕೆಂಪು ರೀತಿಯನ್ನು ಅಲ್ಲಿ ಸ್ಟಾಕ್ ಮಾಡಿ ಇವತ್ತು ನೀವು ನೋಡ್ಬೋದು, ಇಲ್ಲಿ ನಿಮ್ಮ ಕಣ್ಮುಂದೆನೇ ಡಸ್ಟ್ ಇದೆ. ಈ ಡಸ್ಟನ್ನು ಉಪಯೋಗಿಸಿ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ರಸ್ತೆ ಪಕ್ಕದಲ್ಲಿ ಚರಂಡಿ ಕಾಮಗಾರಿಕೆ ನಡೀತಾ ಇದೆ. ಇವತ್ತು ಔರಾದ್ ಪಟ್ಟಣದಲ್ಲಿ ನಿರ್ಮಾಣ ಆಗ್ತಕ್ಕಂಥ ಒಳಚರಂಡಿ ಕೇವಲ ಎರಡೇ ದಿವಸದಲ್ಲಿ ಕುಸಿದು ಬಿದ್ದಿದೆ. ಈಗಾಗಲೇ ಈ ಒಂದು ರಸ್ತೆ ಸಂಪೂರ್ಣವಾಗಿ ಜನರ ಜೀವ ಆತಂಕದಲ್ಲಿರ್ತಕ್ಕಂಥ ಈ ಒಂದು ಕಾಮಗಾರಿಕೆ ನಡೀತಾ ಇದೆ. ಇವತ್ತು ನಾವು ಪ್ರತ್ಯಕ್ಷವಾಗಿ ನಿಮಗೆ ತೋರಿಸ್ತಾ ಇದ್ದೀವಿ. ನಾವು ನೋಡ್ಬೋದು, ಇಲ್ಲಿ ಸಂಪೂರ್ಣವಾಗಿ ಡಸ್ಟ್ ಉಪಯೋಗ ಮಾಡ್ತಾ ಇದ್ದಾರೆ. ಈ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು. ಇಲ್ಲದಿದ್ದರೆ ಉಗ್ರವಾದ ಹೋರಾಟ ಈ ಒಂದು NH ಹೈವೇ ಕಂಪನಿ ರಸ್ತೆ ಕಾಮಗಾರಿಕೆ ಮಾಡ್ತಾ ಇದ್ದಾರೆ, ಅದಕ್ಕೆ ಮುತ್ತಿಗೆ ಹಾಕಿ ಅದರ ಮುಂದೆ ನಿರಂತರ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ರತ್ನದೀಪ್ ಕಸ್ತೂರೆ, ಸಾಮಾಜಿಕ ಕಾರ್ಯಕರ್ತರು, ಔರಾದ್.